ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾಫಿಯಾ ಒಂದು ದೊಡ್ಡ ಪರಿಣಾಮಕಾರಿಯಾಗಿ ಹಲವು ಯುವಕರು ಇಂತಹ ದುಶ್ಚಟಗಳಿಗೆ ಭಾಗಿಯಾಗುತ್ತಿದ್ದುದನ್ನು ಕಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸೈಕಲ್ ಹತ್ತಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಭಾರತದಲ್ಲಿ ಪ್ರಪ್ರಥಮ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬರಾದ ಧಾರವಾಡದ ಸಿಪಿ ಮುರುಗೇಶ್ ರಾ ಚನ್ನಣ್ಣನವರ ಸಾಧನೆ ಯಶಸ್ವಿಯಾಗಲಿ ಎಂದು ಸಿದ್ದೇಶ್ವರ ಮತ್ತು ಗಣೇಶ ಮಂದಿರಗಳಿಗೆ ಭೇಟಿ ನೀಡಿ ಅಭಿಷೇಕ ಮತ್ತು ಪೂಜೆ ನೆರವೇರಿಸಿದ್ದೇವೆ ಎಂದು ಸಿಪಿ ಮುರುಗೇಶ್ ಚನ್ನಣ್ಣವರ ಆತ್ಮೀಯ ಗೆಳೆಯ ಬಳಗದ ಮುಖ್ಯಸ್ಥರಾದ ಸುರೇಶ್ ಟಕ್ಕಣ್ಣ ಅವರು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸಿದ್ದೇಶ್ವರ ಮತ್ತು ಗಣೇಶ್ ಮಂದಿರಗಳಿಗೆ ಭೇಟಿ ನೀಡಿ ಪ್ರಯಾಣ ಸುಖಕರವಾಗಲಿ ಎಂದು ಅಭಿಷೇಕ ಮತ್ತು ಪೂಜೆ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಇವತ್ತಿನ ದಿವಸ ನಮ್ಮ ಆತ್ಮೀಯ ಗೆಳೆಯರಾದ ಶ್ರೀ ಮುರುಗೇಶ್ ಚನ್ನಣ್ಣವರ ಸಿಪಿಐ ಧಾರವಾಡ ಇವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಮೂಲಕ ಈ ಒಂದು ಇತ್ತಿನ ದಿನಗಳಲ್ಲಿ ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗಿರುವುದನ್ನು ಎಲ್ಲರಿಗೆ ಜಾಗೃತಿಗೊಳಿಸುವ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಸೈಕಲ್ ಮೂಲಕ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಯಾತ್ರೆಯನ್ನು ಕೈಗೊಂಡಿರುತ್ತಾರೆ. ಇವತ್ತಿನ ದಿವಸ ಅವರ ಈ ಒಂದು ಸಾಧನೆ ಹಾಗೂ ಅವರ ಈ ಪ್ರಯಾಣ ಯಶಸ್ವಿಯಾಗಲೆಂದು ನಮ್ಮೆಲ್ಲರ ಎಲ್ಲ ಗೆಳೆಯ ಬಳಗದವರು ಸೇರಿ ಅಥಣಿ ಹಾಗೂ ಹಾರಿಗೇರಿ ನಮ್ಮ SMS ಕಾಲೇಜಲ್ಲಿ ಕಲಿತ ಎಲ್ಲ ಗೆಳೆಯರು ಸೇರಿ ಅವರ ಒಂದು ಪ್ರಯಾಣ ಯಶಸ್ವಿಯಾಗಲೆಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡುವ ಮೂಲಕ ನಾವೆಲ್ಲರೂ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿರುತ್ತೇವೆ. ಮುರುಗೇಶ್ ಚನ್ನಣ್ಣವರು ಸಿಪಿಐ ಇವರು ಈಗಾಗಲೇ ಹಲವಾರು ದಾಖಲೆಗಳನ್ನು ಸೈಕ್ಲಿಂಗ್ ಮಾಡುವ ಮೂಲಕ ಹಾಗೂ ರನ್ನಿಂಗ್ ಮಾಡುವ ಮೂಲಕ ಐರನ್ ಮ್ಯಾನ್ ಹಾಗೂ ಕೊಲ್ಲಾಪುರದಲ್ಲಿ ಐರನ್ ಮ್ಯಾನ್ ಹಾಗೂ ಇನ್ನೊಂದು ಯಾವುದು ಒರಿಸ್ಸಾದಲ್ಲಿ ಟೈಗರ್ ಮ್ಯಾನ್ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುತ್ತಾರೆ. ಅವರ ಈ ಒಂದು ಯಶಸ್ಸಿನ ಹಾದಿ ಇನ್ನೂ ಸಕ್ಸಸ್ ಆಗಲಿ ಎಂದು ಇವತ್ತಿನ ದಿವಸ ನಾವು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಅಭಿಷೇಕ ಮಾಡುವ ಮೂಲಕ ನಮ್ಮೆಲ್ಲರ ಎಲ್ಲ ಸ್ನೇಹಿತ ಬಾಂಧವರು ಸೇರಿ ಪೂಜೆಯನ್ನು ನೆರವೇರಿಸಿ ಶುಭ ಹಾರೈಸಿ. ತದಬಳಿಕ ಸಿಪಿಐ ಮುರುಗೇಶ್ ಚನ್ನಣ್ಣ ಅವರು ಮಾತನಾಡಿ, ಅಭಿಮಾನಿ ಬಳಗದ ಮುಖ್ಯಸ್ಥರಾದ ಪ್ರಶಾಂತ್ ತೋಟಕರ ಮಾತನಾಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸೈಕಲ್ ಮೂಲಕ ಪ್ರಯಾಣ ಮಾಡುತ್ತಿರುವುದು ಭಾರತದ ಪ್ರಪ್ರಥಮ ಪೊಲೀಸ್ ಅಧಿಕಾರಿ ಮುರುಗೇಶ್ ರಾ ಚನ್ನಣ್ಣವರ ಪ್ರಯಾಣ ಸುಖಕರವಾಗಿರಲಿ ಎಂದು ಹೇಳಿದರು. ಮುರುಗೇಶ್ ಚನ್ನಣ್ಣರವರು ಪ್ರಪ್ರಥಮ ಪೊಲೀಸ್ ಇಲಾಖೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಸೈಕಲ್ ಮೂಲಕ ಡ್ರಗ್ಸ್ ವಿರುದ್ಧ ಜಾಗೃತಿಯನ್ನು ಮಾಡುತ್ತಿದ್ದು, ಇದು ಇಲಾಖೆಗೆ ಹಾಗೂ ನಮ್ಮೆಲ್ಲರ ಅಥಣಿ ತಾಲೂಕಿನ ಸಮಸ್ತ ಗೆಳೆಯರಿಗೆ ಮತ್ತು ಇದು ಒಂದು ಹೆಮ್ಮೆ ವಿಷಯ ಆಗೈತಿ. ಅವರ ಈ ಸಾಧನೆ ಮತ್ತು ಪ್ರಯಾಣ ಸುಖಕರವಾಗಲಿ ಎಂದು ಎಲ್ಲ ಸಮಸ್ತ ಗೆಳೆಯರ ಬಳಗದಿಂದ ಇವರು ಸಿದ್ದೇಶ್ವರ ಗುಡಿಯಲ್ಲಿ ಒಂದು ಪೂಜಾ ಕಾರ್ಯಕ್ರಮದ ಅಭಿಷೇಕವನ್ನು ಮಾಡಿಸಿದ್ದು, ಇವ್ರ ಸಾಧನೆ ಅಗದಿ ಉನ್ನತ ಮಟ್ಟಕ್ಕೆ ಹೋಗಲಿ, ಇಲಾಖೆಗೆ ಒಂದು ಹೆಸರನ್ನು ತರುವಂಥ ದಾಖಲೆಯನ್ನು ನಿರ್ಮಿಸುವಂಥ ಒಂದು ಸಾಧನೆ ಇದು ಅವ್ರಿಗೆ ನಮಗೆ ಹೆಮ್ಮೆ ತರುವಂಥ ವಿಷಯ ಆಗೈತೆ ಹೇಳಕ್ಕೆ ಬಯಸ್ತು. ಈ ಸಂದರ್ಭದಲ್ಲಿ ಸುರೇಶ್ ಟಕ್ಕಣ್ಣ, ಪ್ರಶಾಂತ್ ತೋಟಕರ, ಚಿನ್ನಬಸು ಪಡಲಾಗಿ, ಶ್ರೀನಿವಾಸ್ ಮೊದಲಾದವರು ಹಾಜರಿದ್ದರು. ಸತೀಶ್ ಕೂಳಿ, ವಿ4 ನ್ಯೂಸ್, ಅಥಣಿ.